ಬಹುನಿರೀಕ್ಷಿತ ಕೋವಿಡ್ ಲಸಿಕೆ ಇಂದು ಉಡುಪಿಗೆ ತಲುಪಿದೆ. ಸಂಕ್ರಮಣದ ದಿನವಾದ ಇಂದು ಆರೋಗ್ಯ ಇಲಾಖಾ ಕಾರ್ಯಕರ್ತರು ಜಾಗಟ ಸದ್ದಿನ ಮೂಲಕ ಅದನ್ನು ಸ್ವಾಗತಿಸಿದರು. ಬೆಂಗಳೂರು, ಬೆಳಗಾವಿ, ಮಂಗಳೂರು ಬಳಿಕ ಇಂದು ಉಡುಪಿಗೆ ವ್ಯಾಕ್ಸಿನ್ ಬಂದಿದೆ. ಎಲ್ಲಾ ಎಚ್ಚರಿಕಾ ಕ್ರಮ, ರಕ್ಷಕ ಪಡೆಯ ಭದ್ರತೆಯೊಂದಿಗೆ ಉಡುಪಿಯ ಆರೋಗ್ಯ ಇಲಾಖೆಗೆ ವ್ಯಾಕ್ಸಿನ್ ತರಲಾಗಿದೆ. ವ್ಯಾಕ್ಸಿನ್ ಸಂಗ್ರಹಿಸಿಡಲು ಫ್ರಿಡ್ಜ್ಗಳಿರುವ ಕೋಣೆಯನ್ನು ಏರ್ಪಾಡು ಮಾಡಲಾಗಿದೆ. ಈ ಸಂದರ್ಭ ಜಿಲ್ಲಾಧಿಕಾರಿ ಜಿ. ಜಗದೀಶ್ ಮಾತನಾಡಿ, ಇಂದು ಸುಮಾರು 12,000 ವ್ಯಾಕ್ಸಿನ್ ಬಂದಿದ್ದು, ಉಡುಪಿಯ ಆರೋಗ್ಯ ಇಲಾಖೆ ಏರ್ಪಡಿಸಿರುವ ಕೋಣೆಯಲ್ಲಿ ಸುಮಾರು 1 ಕೋಟಿ ವ್ಯಾಕ್ಸಿನ್ ಸಂಗ್ರಹಿಸಲು ಸಾಧ್ಯತೆ ಇದೆ. 3 ಹಂತದಲ್ಲೇ ವ್ಯಾಕ್ಸಿನ್ಗಳನ್ನು ನೀಡಲಾಗುತ್ತದೆ. ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಹಂತದ ವ್ಯಾಕ್ಸಿನ್ ಹಾಗೂ ಕೊರೋನಾ ವಾರಿಯರ್ಸ್ಗೆ 2ನೇ ಹಂತದಲ್ಲಿ ವ್ಯಾಕ್ಸಿನ್ ಹಂಚಲಾಗುತ್ತದೆ. 50 ವರ್ಷ ಮೇಲ್ಪಟ್ಟವರಿಗೆ 3ನೇ ಹಂತದಲ್ಲಿ ವ್ಯಾಕ್ಸಿನ್ ನೀಡಲಾಗುವುದು. 6 ಕೇಂದ್ರಗಳಲ್ಲಿ ಲಸಿಕೆ ವಿತರಿಸಲಾಗುವುದು. ಜನವರಿ 16ರಂದು ಪ್ರಧಾನಿ ಚಾಲನೆ ಬಳಿಕ 600 ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುವುದು ಎಂದಿದ್ದಾರೆ. ಮೊದಲ ಹಂತದ ಲಸಿಕೆಯನ್ನು ನಮ್ಮ ಜಿಲ್ಲೆಗೆ ಬರಬೇಕಿತ್ತು. ಸುಮಾರು 22,330 ಜನರಿಗೆ ಹೆಲ್ತ್ ವರ್ಕರ್ ಇದ್ದಾರೆ. ಅವರಿಗೆ ಮೊದಲ ಹಂತದಲ್ಲಿ ಲಸಿಕೆ ಕೊಡಬೇಕಿತ್ತು. ಅಷ್ಟು ಕೊಡಬೇಕು ಅಂತ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಳಿದ್ವಿ. ಅದರಲ್ಲಿ ಮೊದಲ ಹಂತದಲ್ಲಿ ನಮಗೀಗ 12,000 ಲಸಿಕೆಗಳನ್ನು ಈಗ ಬೇಕಾಗ್ತದೆ. 16ನೇ ತಾರೀಕು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಚಾಲನೆ ಕೊಟ್ಟ ನಂತರ ನಮ್ಮ ಜಿಲ್ಲೆಯಲ್ಲಿ 6 ಕೇಂದ್ರಗಳಲ್ಲಿ ಅವತ್ತು 16ನೇ ತಾರೀಕು ನಾವು 600 ಜನರಿಗೆ ಲಸಿಕೆಯನ್ನು ನೀಡ್ತೇವೆ. ಅದರಲ್ಲಿ ಸರ್ಕಾರಿ, ಖಾಸಗಿ ಎಲ್ಲರನ್ನೂ ಸೇರಿಸ್ಕೊಂಡಿದ್ದೀವಿ. ಆಮೇಲೆ ಕೇಡರು ಅಷ್ಟೇ, ಗ್ರೂಪ್ ಡಿ ಇಂದ ಹಿಡಿದು ಡಾಕ್ಟರ್ಗಳಿಗೆ ಎಲ್ಲರನ್ನೂ ಸಹ ನಾವು ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಕೋಲ್ಡ್ ಚೈನ್ ಪಾಯಿಂಟನ್ನು ನಾವು ಇವಾಗಲೇ ಗುರುತಿಸಿದ್ದೇವೆ. ಸೊ ಇವಾಗ ಮೊದಲನೇ ಹಂತದಲ್ಲಿ 6 ಕೇಂದ್ರಗಳಲ್ಲಿ 5 ಗೌರ್ಮೆಂಟ್ ಸೆಟಪ್ ಹಾಗೂ 1 ಪ್ರೈವೇಟ್ ಸೆಟಪ್ ಅಂದರೆ TMAP ಆಸ್ಪತ್ರೆಯಲ್ಲಿ ನಾವು ಇದೇ ತಾರೀಕು 16ನೇ ತಾರೀಕಿಗೆ 11ವರೆಗೆ ಇದನ್ನು ಉದ್ಘಾಟನೆ ಮಾನ್ಯ ಜಿಲ್ಲಾಧಿಕಾರಿಯವರು ವ್ಯಾಕ್ಸಿನ್ ಕೊಡೋದರ ಉದ್ಘಾಟನೆಯನ್ನು ಮಾಡ್ತಾರೆ. ಈ ಉದ್ಘಾಟನೆ